ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜಿ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಅನ್ನ ಪರಬ್ರಹ್ಮ ಸ್ವರೂಪ ಅಂತ ನಮಗೆಲ್ಲ ತಿಳಿದಿದೆ. ಅಂದ್ರೆ ಅದು ತುಂಬಾನೇ ಶ್ರೇಷ್ಠವಾಗಿರೋದು ಅಂತ ಅರ್ಥ. ಅದೇ ರೀತಿ ಅದನ್ನ ತಯಾರಿಸುವಂತಹ ಅಂದ್ರೆ ಉತ್ತಿ ಬೆಳೆಯುವಂತಹ ರೈತನೂ ಶ್ರೇಷ್ಠ, ಅಡುಗೆ ಮಾಡುವಂತಹ ಕೈ ಕೂಡ ಶ್ರೇಷ್ಠ. ಅಂತಹ ಅದ್ಭುತವಾದ ಶ್ರೇಷ್ಠವಾದ ಕೈಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮವೇ ನಮ್ಮ ಸವಿರುಚಿ. ಇವತ್ತು ಅಂತಹದೇ ಒಂದು ಅದ್ಭುತವಾದ ಕೈಗುಣವುಳ್ಳಂತಹ ನಮ್ರತಾ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫಸ್ಟ್ ಟೈಮ್ ಐ ಗೆಸ್ ನಿಮ್ಮನ್ನ ಮೀಟ್ ಆಗ್ತಿರೋದು ಅಲ್ವಾ? ಹೌದು, ನೀವು ಫಸ್ಟ್ ಟೈಮ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ಬ್ಯೂಟಿಷಿಯನ್ ಆಗಿ. ಬ್ಯೂಟಿಷಿಯನ್ ಆಗಿದ್ದೀರಾ, ನೋಡುವಾಗ್ಲೇ ಗೊತ್ತಾಗುತ್ತೆ ಬ್ಯೂಟಿಷಿಯನ್ ಅಂತ. ಸೊ ಐ ಥಿಂಕ್ ಡ್ಯಾನ್ಸ್ ಮಮ್ಮಿ ಫಿನಾಲಿಸ್ಟ್ ಕೂಡ ನೀವು ಅಲ್ವಾ? ಸೊ ಇವತ್ತು ನಮಗೋಸ್ಕರ ಏನ್ ತಯಾರು ಮಾಡ್ಕೊತಾ ಇದ್ದೀರಾ? ಚಿಕನ್ ನಲ್ಲಿ ಒಂದು ಸ್ಟಾರ್ಟರ್ ಮಾಡುವ ಅಂತ. ಸ್ಟಾರ್ಟರ್, ಹೌದು. ಆಮೇಲೆ ಇನ್ನೊಂದು ಮಕ್ಕಳು ಈವ್ನಿಂಗ್ ಬರುವಾಗ ಒಂದು ಸ್ನಾಕ್ಸ್ ಏನಾದ್ರು ಯಮ್ಮಿ ಆಗಿರೋದು ಬೇಕಾಗ್ತದಲ್ಲ, ಮಳೆಗಾಲ ಅಲ್ವಾ, ಆತರ ಬರ್ಗರ್ ಮಾಡುವ ಅಂತ. ಚಿಕನ್ ಪ್ಯಾಟೀಸ್ ಇಟ್ಟು ಬರ್ಗರ್ ಮಾಡುವ. ಸೊ ಎರಡು ಸಾಲಿಡ್ ರೆಸಿಪೀಸ್ ಮಾಡ್ಕೊಡ್ತಾ ಇದ್ದೀರಾ. ಈಸಿ ರೆಸಿಪಿ ಕೂಡ ಇದು, ಮಕ್ಕಳಿಗೆ ಅಷ್ಟು ತುಂಬಾ ಇಷ್ಟ ಆಗ್ತದೆ. ಸೊ ಬೇಗ ತಯಾರಾಗುತ್ತೆ. ಇಲ್ಲಾಂದ್ರೆ ಬರ್ಗರ್ ಅಥವಾ ನೀವು ಸ್ಟಾರ್ಟರ್ಸ್ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಇಲ್ಲ, ಹಾಗೇನಿಲ್ಲ, ಇಲ್ಲ, ಬೇಗ. ಸೊ ಹಾಗೆ ಥಟ್ ಅಂತ ಅಡುಗೆ ಮನೆಗೆ ಹೋಗೋದು ಸ್ಟಾರ್ಟ್ ಮಾಡಿ. ಬನ್ನಿ. ಎಸ್ ಮೇಡಮ್, ಈಗ ನೀವು ಎರಡು ರೆಸಿಪೀಸ್ ಅಂತ ಹೇಳಿದ್ರಿ, ಒಂದು ಸ್ಟಾರ್ಟರ್ ಇನ್ನೊಂದು ಸ್ನಾಕ್ಸ್. ಈಗ ಸ್ಟಾರ್ಟರ್ ಅನ್ನ ಸ್ಟಾರ್ಟ್ ಮಾಡೋದಾ? ಹೇಗೆ ಮಾಡೋದು? ಈಗ ಫಸ್ಟ್ ಈಗ ಒಂದು ಮಿಕ್ಸಿ ಜಾರ್ ಕೊಡಿ. ಬ್ರೆಡ್, ಹೌದು, ಬ್ರೆಡ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ, ಇದು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳುವ. ಸ್ವಲ್ಪ ಈಗ ಕೋರ್ಸ್ ಪೌಡರಾ ಫೈನ್ ಪೌಡರಾ? ಫೈನ್ ಬೇಡ, ಸ್ವಲ್ಪ ಮೀಡಿಯಂ ಸಾಕು. ಓಕೆ. ಇದಕ್ಕೆ ಇವಾಗ ನಾವು ಚಿಕನ್ ಆಡ್ ಮಾಡ್ಕೋಬೇಕು. ಓಕೆ, ಡೈರೆಕ್ಟ್ ನೀವು ಬ್ರೆಡ್ ಪೌಡರ್ ಗೆ ಆಡ್ ಮಾಡ್ತಾ ಇದ್ದೀರಾ ಅಷ್ಟೇ, ಇನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು, ಎಲ್ಲ ಹಾಕಿ. ಇವನ್ ಚಿಕನ್ ಗ್ರೈಂಡ್ ಮಾಡಕ್ಕೆ ಇದೆ. ಓಕೆ, ಒಂದು ಸ್ಪೂನ್. ಬೋನ್ಲೆಸ್ ಚಿಕನ್ ತಕೊಂಡಿದ್ದೀನಿ ಇದಕ್ಕೆ. ಅಂಡ್ ಇದಕ್ಕೆ ಬೋನ್ಲೆಸ್ ಮಸ್ಟ್ ಅಲ್ವಾ, ಬಿಕಾಸ್ ಗ್ರೈಂಡ್ ಮಾಡಕ್ಕೆ. ಓಕೆ. ನೆಕ್ಸ್ಟ್ ಸ್ವಲ್ಪ ಸೋಯಾ ಸಾಸ್. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಸೊ ಎಲ್ಲಾನ ನಾವು ಗ್ರೈಂಡ್ ಮಾಡೋದು ಒಟ್ಟಿಗೆ ಗ್ರೈಂಡ್ ಮಾಡ್ತೀವಿ. ಅದೇ ಹೇಳಿದಲ್ಲ, ಈಸಿ ರೆಸಿಪಿ. ಹೌದು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ಓಕೆ. ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು. ಚಿಲ್ಲಿ ಪೌಡರ್. ಓಕೆ. ಇಟ್ಸ್ ನಥಿಂಗ್ ಬಟ್ ಅರುಣಾ ಮಸಾಲಾದ ಟೇಸ್ಟ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾದ ಚಿಲ್ಲಿ ಪೌಡರ್ ಹಾಕದ? ಓಕೆ. ಎಷ್ಟು ಹಾಕ್ಬೇಕು ಈಗ? ಅದು ನಮಗೆ ಖಾರ ಎಷ್ಟು ಬೇಕು ಅಷ್ಟು ಅಂದಾಜು ಮಾಡ್ಕೊಂಡು ಹಾಕಿ ಸಾಕು. ಮಕ್ಕಳಿಗೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಖಾರ ಹಾಕೋಬಹುದು. ಇದೀಗ ಲೈಮ್ ಜ್ಯೂಸ್, ಆಮೇಲೆ ಸಾಲ್ಟ್.
ನಾರ್ಮಲ್ ಸಾಲ್ಟ್ ಅಲ್ವಾ? ನಾರ್ಮಲ್ ಸಾಲ್ಟ್. ಬ್ಲ್ಯಾಕ್ ಸಾಲ್ಟ್ ಅಂತದೇನಿಲ್ಲ. ಇಲ್ಲ ಇಷ್ಟು ಹಾಕಿ ಇವಾಗ ಗ್ರೈಂಡ್ ಮಾಡಿ. ಇದು ಈಗ ಫೈನ್ ಫೈನ್. ಫೈನ್. ಓಕೆ, ಓಕೆ. ಇವಾಗ ಇದನ್ನು ಬೌಲಿಗೆ ತಕ್ಕೊಳ್ಳುವ. ಓಕೆ. ಇವಾಗ ನಾವು ಎಗ್ ಸ್ವಲ್ಪ ಬೀಟ್ ಮಾಡಿಕೊಂಡು ಓಕೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಲ್ಮೋಸ್ಟ್ 2 ಎಗ್ ತಗೊಂಡಿದ್ದಾನ ಅಂತಲ್ವಾ? ಹಾಂ, 2 ತಗೊಂಡಿದ್ದೇನೆ ಇವಾಗ. ಕಂಪ್ಲೀಟ್ ನಾನ್ ವೆಜ್ ಪ್ರಿಯರಿಗೆ ತುಂಬಾನೇ ಇಷ್ಟವಾದಂತಹ ರೆಸಿಪಿ. ಎಗ್ ಇದೆ, ಚಿಕನ್ ಇದೆ ಅಲ್ವಾ? ಹೌದು. ಇದಕ್ಕೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್. ಓಕೆ. ಅದಕ್ಕೆ ಆಲ್ರೆಡಿ ಹಾಕಿರ್ತೇವೆ ನಾವು. ಹೌದು, ಆದರೆ ಇದು ಅದೇ ಬೈಂಡಿಂಗಿಗೆ ಬೇಕಾಗ್ತದೆ, ಇಲ್ಲಾಂದ್ರೆ ಸಪ್ಪೆ ಅನ್ನಿಸ್ತದೆ. ಓಕೆ. ಸ್ವಲ್ಪ ಲೈಮ್ ಜ್ಯೂಸ್. ಲೈಮ್ ಜ್ಯೂಸ್ ಅಗೈನ್. ಹೇಗೆ? ಸೊ ನಾವು 2 ಕಡೆ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹೌದು. ಆ್ಯಂಡ್ ಸಾಲ್ಟ್. ಸಾಲ್ಟ್. ಓಕೆ. ಇವಾಗ ಬಾಣಲೆ ಕಾಯಲಿಕ್ಕೆ ಇಟ್ಟು ಬಿಡುವ. ಓಕೆ. ಆಯಿಲ್ ಹಾಕಿ. ಹೌದು, ಡೀಪ್ ಫ್ರೈ ಇದು. ಡೀಪ್ ಫ್ರೈಂಗ್ ಇದೆ ಅಲ್ಲ? ಹೌದು. ನಮ್ಮ ಕಿಚನ್ ಅಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ A, D and E. ಓಕೆ. ಇದು ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು. ಓಕೆ. ನಾವೇನು ಗ್ರೈಂಡ್ ಮಾಡಿದೀವಿ ಅದನ್ನ. ಓಕೆ. ಸ್ವಲ್ಪ ಆಯಿಲ್ ಹಚ್ಕೋಬೇಕಾಗ್ತದೆ ಕೈಗೆ. ಎಸ್. ಫಸ್ಟ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಓಕೆ. ಬಾಲ್ಸ್ ಮಾಡ್ಕೊಳ್ಳೋಣ. ಬಾಲ್ಸ್ ಮಾಡಿಕೊಂಡು ಈ ಥರ ಸಣ್ಣಕ್ಕೆ ಹೀಗೆ ರೋಲ್. ಸೊ ರೌಂಡ್ ಶೇಪಲ್ಲಿ ಬೇಡ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ಥರ. ರೌಂಡ್ ಶೇಪಿಗಿಂತ ಈ ಶೇಪೇ ಚೆನ್ನಾಗಿ. ಮಕ್ಕಳಿಗೆ ಒಂಚೂರು ಅಟ್ರಾಕ್ಟಿವ್ ಆಗಿರ್ತದಲ್ಲ ನೋಡ್ಲಿಕ್ಕೆ. ಸೊ ಬ್ಯೂಟಿಷಿಯನ್ ಅಂದ್ರೆ ನಿಮಗೆ ಪಾರ್ಲರ್ ಹಾಕೊಂಡಿದ್ದೀರಾ? ಹೌದು, ಮನೆಯಲ್ಲೇ ಇದೆ ನಮ್ದು. ಓಕೆ. ಸೊ ಮನೇಲಿ ಇರ್ಬೇಕಾದ್ರೆ ಈಸಿ ಆಗುತ್ತೆ ಕಡೆ ಅಡುಗೆ ಕೂಡ ಮಾಡಕ್ಕೆ. ಮನೆ ಕೆಲಸನ ಅದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇದು ನಾವೀಗ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೆ ಬ್ರೆಡ್ ಕ್ರಮ್ಸ್ ಜಾಸ್ತಿ ಮಾಡಿ ಚಿಕನ್ ಚೂರು ಕಮ್ಮಿ ಮಾಡಿದ್ರು ಆಗುತ್ತೆ. ಇಲ್ಲ ಬ್ರೆಡ್ ಕ್ರಮ್ಸ್ ಸ್ವಲ್ಪನೇ, ಚಿಕನ್ ಜಾಸ್ತಿ ಬೇಕೇ ಬೇಕು. ಇಲ್ಲ ನಂಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ಚಿಕನ್ ಕಮ್ಮಿ ಇದೆ ಅಂತ ಬ್ರೆಡ್ ಕ್ರಮ್ಸ್ ಜಾಸ್ತಿ ಹಾಕಲ್ಲ. ಡ್ಯಾನ್ಸ್ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಸೊ ಫಿನಾಲೆ ವರೆಗೂ ನಾನಂತೂ ಅನ್ಕೊಂಡಿರ್ಲಿಲ್ಲ ಫೈನಲ್ ತನಕ ಬರ್ತೇನೆ ಅಂತ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಫ್ರೆಂಡ್ಸ್, ಫ್ಯಾಮಿಲಿ, ಹಸ್ಬೆಂಡ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ಇಂದ ಬರ್ಲಿಕ್ಕೆ ಆಯ್ತು ಅಲ್ಲಿ ತನಕ. ಇದೀಗ ರೆಡಿ ಆಯ್ತು. ಹೌದು, ಇದೀಗ ಎಷ್ಟು ರೆಡಿ ಆಯ್ತು. ಇನ್ನು ನಾವು ಇದನ್ನು ಎಗ್ ನಲ್ಲಿ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಎಲ್ಲ ಹೊರಳಿ ಎಣ್ಣೆಯಲ್ಲಿ ಬಿಡೋದು ಅಷ್ಟೇ. ತುಂಬಾ ಕ್ರಂಚಿ ಆಗಿ ಕಾಣುತ್ತೆ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಇರೋ ಕಾರಣ. ನಾರ್ಮಲ್ ಆಗಿ ಚಿಕನ್ ಇಂದ ಇಂತಹ ಸ್ಟಾರ್ಟರ್ಸ್ ಮಾಡ್ಬೇಕಾದ್ರೆ ಇದು ಚಿಕನ್ ರೆಸಿಪಿ ಅಂತಲೇ ಗೊತ್ತಾಗಲ್ಲ. ವೆನ್ ಯು ಟೇಸ್ಟ್, ಆ ಟೇಸ್ಟ್ ಮಾಡುವಾಗಲೇ ಗೊತ್ತಾಗ್ಬೇಕಷ್ಟಲ್ಲದೆ, ಬಿಕಾಸ್ ಚಿಕನ್ ಗ್ರೈಂಡ್ ಮಾಡಿರ್ತೀವಿ. ಹೌದು, ಪೊಟ್ಯಾಟೋದಲ್ಲಿ ಕೂಡ ಮಾಡ್ಕೋಬಹುದು. ಓಕೆ, ಇವನ್ ಪೊಟ್ಯಾಟೋ, ಪನ್ನೀರ್ ಮಾಡ್ಕೋಬಹುದು. ಇವಾಗೆಲ್ಲ ರೆಡಿ ಮಾಡಿ ಇಟ್ಟಾಗಿದೆ, ಇನ್ನು ಜಸ್ಟ್ ಡೀಪ್ ಫ್ರೈ ಮಾಡೋದಷ್ಟೇ. ಓಕೆ, ಎಸ್ ಮ್ಯಾಮ್. ಸೊ ಈಗ ಎಣ್ಣೆ ಕೂಡ ಕಾಯ್ತಾ ಬಂದಿದೆ ಅಲ್ವಾ? ಆ ಕಡೆ ನೀವು ಇದು ರೆಡಿ ಮಾಡ್ಕೊಂಡಿದ್ದಾಗ ಇಲ್ಲಿ ಎಣ್ಣೆ ಕಾಯ್ತಾ, ಸೊ ಫ್ರೈ ಮಾಡಿ ಇವಾಗ ಹಾಕೊಳ್ಳೋಣ ಒಂದೊಂದೇ. ಅಂಡ್ ಇದು ಲೋ ಫ್ಲೇಮ್ ನಲ್ಲೇ ಬಿಸಿ ಮಾಡಬೇಕು. ಸಂಜೆಗೆ ಸ್ನಾಕ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ಇದನ್ನ. ಓಕೆ. ಈಗ ಮಳೆಗಾಲದಲ್ಲೆಲ್ಲ ಈ ತರ ಬಿಸಿ ಬಿಸಿ ತಿನ್ನುವಂತ ಆಸೆ ಆಗ್ತದಲ್ಲ. ಹೌದು, ಮಳೆಗಾಲದಲ್ಲಿ ಹೊರಗಡೆ ಮನೆ ಬರ್ತಿರ್ಬೇಕಾದ್ರೆ ಒಳಗಡೆ ಬಿಸಿ ಬಿಸಿ ತಿನ್ನಕ್ಕೆ.
ಸೊ ನೀವು ಹೇಳಿದ ಹಾಗೆ ಸ್ವಲ್ಪ ನೋಡಕ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕಂಡು ಇಟ್ ಇಸ್ ವೆರಿ ಈಸಿ ರೆಸಿಪಿ ಅಲ್ವಾ? ಈಸಿ ಇದೆ. ಇದೀಗ ಡೀಪ್ ಬ್ರೌನ್ ಲೈಟ್ ಬ್ರೌನ್ ಬ್ರೌನಿಶ್ ಬ್ರೌನಿಶ್ ಬೇಗ ಬೇಯ್ತದೆ, ಯಾಕಂದ್ರೆ ಚಿಕನ್ ನಾವು ಗ್ರೈಂಡ್ ಮಾಡಿದ್ದೇವಲ್ಲ. ಓಕೆ. ಸೊ ಈ ರೀತಿ ಈಗ ಸ್ಟಾರ್ಟರ್ಸ್ ಆಗಿ ಚಿಕನ್ ನಗೆಟ್ಸ್ ಮಾಡ್ತೀರಾ, ಬೇರೆ ಯಾವ ರೀತಿ ಸ್ಟಾರ್ಟರ್ಸ್ ಮಾಡ್ತೀರಾ? ಬೇರೆ ಅಂದ್ರೆ ಚಿಕನ್ ರೋಲ್ ಮಾಡ್ತೇನೆ. Chicken ಚಿಕನ್ ರೋಲ್ ಮಾಡ್ಬೋದು, ಇದೀಗ ಪನ್ನೀರ್ ರೋಲ್ ಮಾಡ್ಬೋದು. ನಿಮ್ದು ಇದು ಯಾರಿಂದ ಕಲ್ತಿರುವಂತ ರೆಸಿಪಿ? ಇನ್ನೋವೇಷನ್ ಅಂತ ಏನಿಲ್ಲ, ಮಾಡ್ಕೊಂಡು ಒಂದೊಂದು ವೆರೈಟಿ ಮಾಡ್ತಾ ಇರ್ತೇವಲ್ಲ, ಆ ತರ. ಸೊ ಟೈಮ್ ಸಿಗುತ್ತಾ ಮ್ಯಾಮ್? ಈಗ ಈ ಕಡೆ ನೀವು ಜಾಬ್ ಕೂಡ ಮಾಡ್ತಾ ಇರ್ತೀರಾ, ಸೊ ಈ ಕಡೆ ರೆಸಿಪೀಸ್ ಟ್ರೈ ಮಾಡಕ್ಕೆ ಟೈಮ್ ಸಿಗುತ್ತಾ? ಸಿಗ್ತದೆ. ಸೀಸನ್ ಅಲ್ಲಿ ಅದೇ ಕೆಲಸದ್ದೇ ಬಿಸಿ ಆಗ್ತದೆ. ಅನ್ ಸೀಸನ್ ಅಲ್ಲಿ ಇದೆಲ್ಲ ಏನಾದ್ರು ಮಾಡ್ಕೊಂಡು ಇರ್ಬೋದು. ಏನಿದ್ರು ನಾವು ಕಲೀಲೇಬೇಕಾಗ್ತದೆ ಇಂಥದೆಲ್ಲ, ಒಂದೊಂದು ವೆರೈಟೀಸ್ ಮಕ್ಕಳಿಗೋಸ್ಕರ ಅಲ್ವಾ? ಹೌದು. ಮನೇಲಾಗೆ ನಮ್ಗೆ ಗೊತ್ತು ಈಗ ಯಾವ ಆಯಿಲ್ ಯೂಸ್ ಮಾಡ್ಬೇಕು, ಸನ್ ಪ್ರೀಮಿಯಂ ಯೂಸ್ ಮಾಡ್ತೀವಿ, ನಮ್ಗೆ ಯಾವ್ದು ಸೇಫ್ ಅಂತ ಅನ್ಸುತ್ತೆ ಅದೇ ಆಯಿಲ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ನಾವು. ಸೊ ಇದೀಗ ರೆಡಿ ಆಗಿದೆ, ರೆಡಿ ಆಗ್ತಾ ಬಂತು. ಓಕೆ, ಇವಾಗ ತೆಗೆದು ಬಿಡುವ. ಓಕೆ. ಡೈರೆಕ್ಟ್ ಸರ್ವಿಂಗ್? ಏನು ಸರ್ವಿಂಗ್. ಚಿಕನ್ ನಗೆಟ್ಸ್ ಇಸ್ ರೆಡಿ. ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿ. ನೋಡಕ್ಕೂ ಕ್ರಿಸ್ಪಿ ಅನಿಸ್ತಿದೆ, ತಿಂದು ನೋಡ್ಬೇಕಷ್ಟೇ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಬಿಸಿ ಬಿಸಿಯಾದ ಚಿಕನ್ ನಗೆಟ್ಸ್ ಸ್ಟಾರ್ಟರ್ ರೆಡಿ ಆಗಿದೆ. ಸೊ ಮನೆಯಲ್ಲಿ ಬೋನ್ಲೆಸ್ ಚಿಕನ್ ಇದ್ರೆ ಅಂಡ್ ಅದರ ಜೊತೆಗೆ ಬ್ರೆಡ್ ಇದ್ರೆ ರೆಡಿ ಮಾಡ್ಕೋಬಹುದು ಚಿಕನ್ ನಗೆಟ್ಸ್. ಬಟ್ ಇಷ್ಟಿದ್ರೆ ಸಾಕಾಗುತ್ತಾ? ಇಲ್ಲ, ಇದರ ಜೊತೆಗೆ ಇನ್ನಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಲ್ವಾ? ಸೊ ಇದನ್ನು ತಯಾರಿಸೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಚಿಕನ್ ನಗೆಟ್ಸ್ ತಯಾರಿಸುವ ವಿಧಾನ: ಮೊದಲು ಬ್ರೆಡ್ ಅನ್ನು ಪುಡಿ ಮಾಡಿಕೊಳ್ಳಿ. ನಂತರ ಬೋನ್ಲೆಸ್ ಕೋಳಿ ಮಾಂಸವನ್ನು ಸೇರಿಸಿ 1 ಚಮಚದಷ್ಟು ಸೋಯಾ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಮೊಟ್ಟೆಗೆ ಅರುಣ ಕರಿಮೆಣಸಿನ ಪುಡಿ, ಉಪ್ಪು, ನಿಂಬೆ ರಸ ಹಾಕಿ ಕಲಸಿಟ್ಟುಕೊಳ್ಳಿ. ಬಳಿಕ ಉಂಡೆಗಳನ್ನು ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಿಕನ್ ನಗೆಟ್ಸ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಸೊ ಬಿಸಿ ಬಿಸಿಯಾದಂತಹ ಚಿಕನ್ ನಗೆಟ್ಸ್ ಅಂತೂ ರೆಡಿ ಆಯ್ತು. ನೆಕ್ಸ್ಟ್ ಒಂದು ಬರ್ಗರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಅಷ್ಟೇ ಇಷ್ಟೇ ಸ್ಪೀಡ್ ಆಗಿ ಇಷ್ಟೇ ಫಾಸ್ಟ್ ಆಗಿ ರೆಡಿ ಆಗುತ್ತಂತೆ. ಹೇಗೆ ರೆಡಿ ಆಗುತ್ತೆ ನೋಡೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಜೌಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೈಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ವೀಕ್ಷಕರೇ, ನಮ್ಮ ಕಿಚನ್ ಅಲ್ಲಿ ಸ್ಟಾರ್ಟರ್ ಅಂತೂ ರೆಡಿ ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ನಾಕ್ಸ್ ರೆಸಿಪಿ ದಟ್ ಇಸ್ ನಥಿಂಗ್ ಬಟ್ ಬರ್ಗರ್ ಮಾಡ್ಕೊಡ್ತೀನಿ ಅಂತ ನಮ್ರತಾ ಮ್ಯಾಮ್ ಹೇಳಿದ್ದಾರೆ. ಎಸ್ ಮ್ಯಾಮ್, ಈಗ ಸ್ಟಾರ್ಟರ್ಸ್ ಅಂತ ರೆಡಿ ಆಯ್ತು. ನೆಕ್ಸ್ಟ್ ಬರ್ಗರ್. ಸೊ ಬರ್ಗರ್ ಈಗ ಅಷ್ಟೇ ಇನ್ಸ್ಟೆಂಟ್ ಆಗಿ ಸ್ಪೀಡ್ ಆಗಿ ರೆಡಿ ಆಗುತ್ತೆ. ಹೌದು, ಅಷ್ಟೇ ಈಸಿ ಕೂಡ ಇದೆ. ಅಷ್ಟೇ ಈಸಿ ಕೂಡ. ಅವಾಗ ಮಾಡಿದ ರೆಸಿಪಿನೇ ಸ್ವಲ್ಪ ಡಿಫರೆಂಟ್ ಅದ್ರಲ್ಲಿ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಸ್ಟಾರ್ಟಿಂಗ್ ಈಗ ಬ್ರೆಡ್ ಒಂಚೂರು ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಳೋಣ. ಓಕೆ, ಇದಕ್ಕೂ ಈಗ ಬ್ರೆಡ್ ಗ್ರೈಂಡ್ ಮಾಡಿ. ಹೌದು, ಬೈಂಡಿಂಗಿಗೆ ಓಕೆ, ಇದನ್ನು ಫಸ್ಟ್ ತೆಗೆದಿಟ್ಕೊಳ್ಳೋಣ. ಮತ್ತು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಚಿಕನ್, ಬೋನ್ಲೆಸ್ ಚಿಕನ್
ಇದಕ್ಕೆ ಹಾಕ್ತಾ ಮಿಕ್ಸರಿಗೆ. ಇದನ್ನೀಗ ಬರೀ ಚಿಕನ್ ಗ್ರೈಂಡ್ ಮಾಡೋದಾ? ಅಲ್ಲ, ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ ಒಂದು ಹಾಕೊಳ್ಳೋಣ. ಚಿಲ್ಲಿ, ಗ್ರೀನ್ ಚಿಲ್ಲಿ. ಓಕೆ. ಖಾರಕ್ಕೆ ಎಷ್ಟು ಬೇಕಷ್ಟು. ಅಷ್ಟು. ನಿಂಬು ರಸ. ಓಕೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್. ಓಕೆ. ಚಿಲ್ಲಿ ಪೌಡರ್ ಬೇಕು. ಚಿಲ್ಲಿ ಪೌಡರ್. ಓಕೆ. ಇಟ್ ಈಸ್ ಅರುಣ ಮಸಾಲದ ಚಿಲ್ಲಿ ಪೌಡರ್. ಸಾಕಾಗುತ್ತಾ? ಓಕೆ, ಸಾಕು. ನೆಕ್ಸ್ಟ್ ಸಾಲ್ಟ್. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟು ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ. ಸೊ ಡಿಟ್ಟು ಆಗತ್ ತರನೇ ಗ್ರೈಂಡ್ ಮಾಡ್ಕೊಳ್ಳೋದು. ಓಕೆ. ಪರ್ಫೆಕ್ಟ್ಲಿ ಗ್ರೈಂಡೆಡ್. ಓಕೆ. ಇದನ್ನು ಇವಾಗ ಒಂದು ಬೌಲ್ಗೆ ಬೌಲಿಗೆ ಆ್ಯಡ್ ಮಾಡ್ಕೋತೀವಿ. ಹೌದು. ಫೈನ್. ಇದಕ್ಕೆ ಇವಾಗ ನಾವು ಆವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಬ್ರೆಡ್ ಕ್ರಮ್ಸ್. ಹೌದು, ಅದನ್ನು ಆ್ಯಡ್ ಮಾಡುವ. ಇದಕ್ಕೆ ಬ್ರೆಡ್ ಕ್ರಮ್ಸ್ನಾಗ ಮಿಕ್ಸ್ ಮಾಡ್ಕೊಳ್ಳೋದು. ಹೌದು. ನೋಡಕ್ ಮಾತ್ರ ತುಂಬಾನೇ ಐಟಮ್ಸ್ ಬೇಕು ಅಂತ ಅನ್ಸುತ್ತೆ, ಆದ್ರೂ ಈಸಿಯಾಗಿ ತಯಾರು ಮಾಡ್ಬೋದು. ಆಲ್ಮೋಸ್ಟ್ ಸೇಮ್ ಸ್ಟಾರ್ಟಿಂಗ್ ಪ್ರೊಸೀಜರ್ ಸೇಮ್ ಇದ್ದು ಸ್ವಲ್ಪ ಎಂಡ್ ಅಲ್ಲಿ ಡಿಫ್ರೆಂಟ್ ಇದ್ದು ಕಂಪ್ಲೀಟ್ ಡಿಫ್ರೆಂಟ್ ರೆಸಿಪಿ ತಯಾರು ಮಾಡ್ಕೋಬಹುದಾದ್ರೆ ಮಕ್ಕಳಿಗೆ ಬೇರೆ ಬೇರೆ ವೆರೈಟೀಸ್ ಕೊಡಕ್ಕಾಗುತ್ತೆ. ಹೌದು. ಓಕೆ, ಇದು ಇವಾಗ ರೆಡಿ ಆಯ್ತು. ಓಕೆ. ತವಾ ಇಟ್ಕೊಳ್ಳೋಣ. ತವಾ ಈಗ ರೆಡಿ ಆಗಿದೆ. ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕಿ, ಇದು ಶಾಲೋ ಫ್ರೈ ಪ್ಯಾಟೀಸ್ ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ಫಸ್ಟ್. ಓಕೆ. ಸನ್ ಪ್ರೀಮಿಯಂ ಆಯಿಲ್ ಸಾಕಾಗುತ್ತಾ? ಸಾಕಾಗುತ್ತೆ. ಈಗ ನಿಮಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು, ಹೌದು, ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಎಗ್ ಬೀಟ್ ಮಾಡಿ ಇಟ್ಕೊಳ್ಳೋಣ. ಓಕೆ ಮಾ. ಆವಾಗ ನಾವು ಕೋಟಿಂಗ್ ರೆಡಿ ಮಾಡಿದ್ದೇವಲ್ಲ ಅದೇ ತರ ಇದಕ್ಕೆ ಕೂಡ ಪೆಪ್ಪರ್ ಪೌಡರ್. ಓಕೆ. ನೆಕ್ಸ್ಟ್ ಸಾಲ್ಟ್. ಓಕೆ. ಸೊ ಡಿಟ್ಟು ಕೋಟಿಂಗ್ ಕೂಡ ಸೇಮ್ ಈಗ ನಮ್ದು ಸೇಮ್ ಇದೆ. ಓಕೆ. ನಿಂಬು ಪಾನಿ. ಓಕೆ. ಇವಾಗ ಎಣ್ಣೆ ಹಚ್ಕೊಂಡು ಇಬ್ಬರಿದ್ದೇವಲ್ಲ 2 ಬರ್ಗರ್ ಮಾಡುವ. ಓಕೆ. ಈ ಒಂದು ಬರ್ಗರ್ ತಿಂದ್ರೆ ಆಲ್ಮೋಸ್ಟ್ ಈಗ ಒಂದ್ಸಲ ಹಸಿವು ನಿಂತು ಹೋಗುತ್ತೆ ಅಲ್ವಾ? ಹೌದು. ಸೊ ಇದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಬೇಕಾಗುತ್ತೆ. ಹೌದು, ಪ್ಯಾಟೀಸ್ ರೆಡಿ ಮಾಡ್ಕೋಬೇಕು. ಇದೇ ಥರ ರೌಂಡ್ ತಟ್ಕೊಂಡು ಇದನ್ನು ಇವಾಗ ಆವಾಗದ ಥರನೇ ಇದರಲ್ಲಿ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಡೈರೆಕ್ಟ್ ಫ್ರೈ ಮಾಡಕ್ಕೆ. ಸೊ ಇದೀಗ ಫ್ರೈ ಆದ್ರೆ ಪ್ಯಾಟೀಸ್ ರೆಡಿ ಆಗುತ್ತೆ. ಪ್ಯಾಟೀಸ್ ರೆಡಿ ಆಗ್ತದೆ. ತಿರುಗಿಸಿ ಹಾಕೊಳ್ಳೋಣ. ಓಕೆ. ಸೊ ಬರ್ಗರ್ ಇದೆಲ್ಲ ಯಾವಾಗ್ಲೂ ಡೈಲಿ ಮಾಡಿ ಕೊಡುವಂತದ್ದಲ್ಲ, ಯಾವಾಗ್ಲಾದ್ರೂ ಒಂದು ಅಪರೂಪಕ್ಕೆ ಮಾಡುವಂತದ್ದು ಅಲ್ವಾ? ಸೊ ಈಗ ವೀಕ್ಲಿ ಒನ್ಸ್ ಮಾಡ್ಕೋಬಹುದು, ಸಂಡೇ ಏನಾದ್ರೂ ಮಾಡ್ಕೋಬಹುದು. ಈಗ ನೀವು ಆಗ ಹೇಳಿದಾಗೆ ಪನ್ನೀರ್ ಯೂಸ್ ಮಾಡ್ಕೊಂಡು ವೆಜ್ ಬರ್ಗರ್ ಅಂದ್ರೆ ನಾವು ಪನ್ನೀರ್ ಯೂಸ್ ಮಾಡ್ಕೊಂಡು ಮಾಡಬಹುದು ಅಲ್ವಾ? ಸ್ವೀಟ್ ಕಾರ್ನ್ಸ್ ಎಲ್ಲ ಆಡ್ ಮಾಡಿ ಮಾಡಬಹುದು. ಓಕೆ, ಆಗಿದೆ ಅನ್ಸುತ್ತೆ. ತೆಗೆದ್ಬಿಡುವ. ತೆಗೆಯದಾ? ಓಕೆ. ಇವಾಗ ಇದು ರೆಡಿ ಆಯ್ತು.
ಇನ್ನು ನಾವು ಬರ್ಗರ್ಗೆ ಬನ್ ರೆಡಿ ಮಾಡ್ಕೊಳ್ಳೋಣ. ಬನ್ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಇದೀಗ ಬೇಡ ಬೇಡ, ತವ ಇಟ್ಕೊಳ್ಳೋಣ ಈಗ ಫಸ್ಟ್. ಓಕೆ, ಎಸ್, ಸಿಮ್ಮಲ್ಲಿ ಇಟ್ಕೊಳ್ಳೋದಾ? ಹಾಂ, ಓಕೆ. ಇವಾಗ ಅದಕ್ಕೆ ಬಟರ್ ಹಾಕುವ. ಬಟರ್, ಓಕೆ. ಇವಾಗ ಬರ್ಗರ್ ಬನ್ನ ಮಿಡಲ್ನಲ್ಲಿ ಈ ಥರ ಕಟ್ ಮಾಡಿಕೊಂಡು. ಓಕೆ, ಬರ್ಗರ್ ಬನ್ನೇ ತಂದರೆ ಈಸಿ ಅಲ್ವಾ? ಹೌದು. ನಾರ್ಮಲ್ ಬನ್ನಲ್ಲಿ ಮಾಡ್ಕೋಬೋದಾ ಬರ್ಗರ್ ಬನ್ ಸಿಗೋದಿದ್ರೆ? ಇಲ್ಲ, ಇದೇ ಬೆಸ್ಟ್. ಅದೇ ಬೆಸ್ಟ್. ಹೌದು. ಓಕೆ, ಒಂದು ಸೈಡ್ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಲಿ. ಇದು ರೋಸ್ಟ್ ಆಗಿ ಸ್ವಲ್ಪ ರೋಸ್ಟ್ ಆದ ನಂತರ ಮತ್ತೆ ಫಿಲ್ಲಿಂಗ್ಸ್ ಮಾಡೋದೇ ಬರ್ಗರ್ ರೆಡಿ ಆಗುತ್ತೆ ಅಷ್ಟೇ. ಓಕೆ. ಪಿಜ್ಜಾ ಎಲ್ಲ ಟ್ರೈ ಮಾಡ್ತೀರಾ ಮನೆಯಲ್ಲಿ? ಹಾಂ, ಪಿಜ್ಜಾ ಟ್ರೈ ಮಾಡಿದ್ದೆ. ಹೆಂಗ್ ಬಂದಿದೆ ಅದು? ಹಾಂ, ಸೂಪರ್ ಆಗಿದೆ. ಹೌದು. ಓಕೆ, ಸಾಕು. ಇವಾಗ ತೆಗೆದು ಆಫ್ ಮಾಡ್ಕೊಳ್ಳೋಣ. ಓಕೆ, ಇನ್ನರ್ ಸೈಡ್ ಮಾತ್ರ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು, ಔಟರ್ ಸೈಡ್ ಬೇಡ. ಹೌದು. ಇವಾಗ ಇದಕ್ಕೆ ಫಸ್ಟ್ ಒಂದು ಸೈಡ್ ಮಯೋನೀಸ್ ಹಾಕುವ. ಮಯೋನೀಸ್, ಓಕೆ. ಮಯೋನೀಸ್ ಇಸ್ ಮೇನ್ ಫಾರ್ ಬರ್ಗರ್ ಅಲ್ವಾ? ಮಯೋನೀಸ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಲ್ವಾ? ನಾನು ಟ್ರೈ ಮಾಡಲಿಲ್ಲ. ಇಲ್ಲೇ ಗೆಸ್ಟ್ ಯಾರೋ ಬಂದು ಮಯೋನೀಸ್ ಇಲ್ಲೇ ರೆಡಿ ಮಾಡ್ಕೊಂಡಿರೋದು ನೋಡಿದ್ದು. ಸೊ ಆ ಟೈಮಲ್ಲಿ ಗೊತ್ತಾಯ್ತು ನಾವು ಈಸಿಯಾಗಿ ಮಯೋನೀಸ್ ಕೂಡ ಮಾಡ್ಕೋಬಹುದು ಅಂತ. ಒಂದು ಸೈಡ್ಗೆ ಮಯೋನೀಸ್ ಅಪ್ಲೈ ಮಾಡುವ. ಈಗ ಇನ್ನೊಂದು ಸೈಡ್ಗೆ ಕೆಚಪ್ ಆ್ಯಡ್ ಮಾಡುವ. ಓಕೆ, ಈ ಥರ ನೋಡುವಾಗಲೇ ಅಮ್ಮಿ ಅಂತ ಕಾಣಿಸುತ್ತಲ್ಲ. ನಾನು ಯಾವಾಗ ಮಾಡ್ಕೊಡ್ತೀರಾ, ಯಾವಾಗ ತಿನ್ನೋದು ಅಂತ ಕಾಯ್ತಾ ಇದ್ದೀನಿ. ಓಕೆ, ಹಾಂ, ಇವಾಗ ಇದರ ಮೇಲೆ ಆನಿಯನ್ ಇಡುವ. ಆನಿಯನ್, ಓಕೆ. ಇದಾದ್ಮೇಲೆ ಓಕೆ, ಮಾಡ್ಕೊಂಡಿರುವ ಪ್ಯಾಟೀಸ್. ಓಕೆ, ಎಸ್, ಇದರ ಮೇಲೆ ಹೀಗೆ ಇಡು. ಓಕೆ. ದೆನ್ ಟೊಮ್ಯಾಟೋಸ್. ಟೊಮ್ಯಾಟೊ. ಸೊ ಆನಿಯನ್, ಪ್ಯಾಟೀಸ್ ಆ್ಯಂಡ್ ಟೊಮ್ಯಾಟೊ. ಓಕೆ, ಟೊಮ್ಯಾಟೊ. ಓಕೆ. ನೆಕ್ಸ್ಟ್ ಇವಾಗ ಚೀಸ್ ಸ್ಲೈಸ್. ಓಕೆ, ಇವಾಗ ಇದನ್ನು ಹಾಕಿ ಕವರ್ ಮಾಡಿಬಿಡುವ. ಡನ್. ಆ್ಯಂಡ್ ದೆನ್ ಫೈನಲಿ ಚೆರಿ. ಎಸ್, Done? ಬರ್ಗರ್ ಇಸ್ ಡನ್. ಓಕೆ, ಇನ್ನು ಸರ್ವಿಂಗ್? ಹೌದು, ಇನ್ನು ಸರ್ವ್ ಮಾಡುವ. ಸೊ ಬರ್ಗರ್ ಇಸ್ ರೆಡಿ. ಚಿಕನ್ ಪ್ಯಾಟೀಸ್. ಚಿಕನ್ ವಿತ್ ಚಿಕನ್ ಪ್ಯಾಟೀಸ್. ಟೇಸ್ಟಿ ಎಮ್ಮಿ ಬರ್ಗರ್ ಇಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ಟೇಸ್ಟಿ ಯಮ್ಮಿ ಕ್ರಿಸ್ಪಿ ಬರ್ಗರ್ ರೆಡಿ ಆಯಿತು. ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಚಿಕನ್ ಬರ್ಗರ್ ತಯಾರಿಸುವ ವಿಧಾನ. ಮೊದಲು ಬೋನ್ಲೆಸ್ ಕೋಳಿ ಮಾಂಸಕ್ಕೆ ಹಸಿಮೆಣಸು, ನಿಂಬೆ ರಸ, ಅರುಣ ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬ್ರೆಡ್ ಕ್ರಮ್ಸ್ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಚಿಕ್ಕ ವಡೆ ರೀತಿ ತಟ್ಟಿಕೊಂಡು ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿಕೊಂಡು ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಕಾದ ತವಾದ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಕಾಯಿಸಿ ಬನ್ನ 2 ತುಂಡುಗಳನ್ನು ಕಾಯಿಸಿಕೊಳ್ಳಿ. ಬಳಿಕ ಬನ್ನ ಒಳಭಾಗಕ್ಕೆ ಮಯನೀಸ್ ಸವರಿ, ಇನ್ನೊಂದು ಬದಿಗೆ ಟೊಮ್ಯಾಟೊ ಕೆಚಪ್ ಸವರಿ, ದುಂಡನೆ ಹೆಚ್ಚಿದ ಈರುಳ್ಳಿ, ತಯಾರಿಸಿದ ಪ್ಯಾಟೀಸ್, ಟೊಮ್ಯಾಟೊ, ಚೀಸ್ ಸ್ಲೈಸ್ ಅನ್ನು ಒಂದರ ಮೇಲೊಂದು ಇಟ್ಟು ಮೇಲಿನಿಂದ ಇನ್ನೊಂದು ಬ್ರೆಡ್ ತುಂಡನ್ನು ಇಟ್ಟು ಸರ್ವ್ ಮಾಡಿ ಯಮ್ಮಿ ಚಿಕನ್ ಬರ್ಗರ್. ಎಸ್ ಮ್ಯಾಮ್, ಎರಡೂ ಅಷ್ಟೇ ಈಗ ಸ್ನ್ಯಾಕ್ಸ್ ರೆಸಿಪಿ, ಯಮ್ಮಿ ರೆಸಿಪಿ. ಸೊ ಟೇಸ್ಟ್ ಮಾಡಕ್ ನಾನಂತೂ ಕಾಯ್ತಾ ಇದ್ದೀನಿ. ಟೇಸ್ಟ್ ಮಾಡೋಣ. ಬರ್ಗರ್ ಮತ್ತೆ ಮಾಡೋಣ. ಫಸ್ಟಿಗೆ ನಾವು ಚಿಕನ್ ನಗ್ಗೆಟ್ಸ್ ಟೇಸ್ಟ್ ಮಾಡೋಣ.
ನೀವು ತಗೊಳ್ಳಿ. ಸೂಪರ್ಬ್ ಆಗಿ ಬಂದಿದೆ. ಓಕೆ, ಆ ಸಾಸ್ ಜೊತೆಗೆ ಇನ್ನೂ ಚೆನ್ನಾಗಿ ಬರುತ್ತೆ ಹೌದು, ಟೇಸ್ಟ್. ಹೌದು. ಸೊ ಪರ್ಫೆಕ್ಟ್ ಆಗಿ ನೀವು ಏನ್ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಎಲ್ಲ ಪರ್ಫೆಕ್ಟ್ ಆಗಿ ಸೂಪರ್ಬ್ ಆಗಿ ಬಂದಿದೆ. ಪರ್ಫೆಕ್ಟ್ ಸ್ಟಾರ್ಟರ್ ಅಂತ ಹೇಳ್ಬೋದು. ಬಿಸಿ ಬಿಸಿ ಆಗಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿನೆಸ್ ಅದು ನೀವು ಬ್ರೆಡ್ ಕ್ರಮ್ಸ್ ಆಡ್ ಮಾಡಿರೋ ಕಾರಣ ಫಸ್ಟಿಗೆ ಕ್ರಿಸ್ಪಿನೆಸ್ ಸಿಗುತ್ತೆ, ಒಳಗಡೆ ಹೋದಾಗೆ ಸಾಫ್ಟ್ನೆಸ್. ಪರ್ಫೆಕ್ಟ್ಲಿ ಫೈನ್. ಅಂಡ್ ನೆಕ್ಸ್ಟ್ ಐ ಆಮ್ ವೇಟಿಂಗ್ ಫಾರ್ ಬರ್ಗರ್. ಓಕೆ, ಎಸ್ ಮ್ಯಾಮ್, ನೀವು ಟೆಸ್ಟ್ ಮಾಡಿ, ನಾನು ಮಾಡ್ತಾ ಇರ್ತೀನಿ. ಅದೊಂದು ಮೀನ್ಸ್ ಇದೆ, ನಾವು ಡೆಂಟಿಸ್ಟ್ ಹತ್ರ ಹೋಗ್ಬೇಕಾದ್ರೆ ಬಾಯಿ ಸ್ವಲ್ಪ ಓಪನ್ ಮಾಡ್ತೀವಿ, ಅದೇ ಪಾನಿಪುರಿ ಬರ್ಗರ್ ತಿನ್ಬೇಕಾದ್ರೆ ಅಂತ ಓಪನ್ ಮಾಡ್ತೀವಿ ಅಂತ. ಓಕೆ, ಸೂಪರ್. ನಾನು ಬರ್ಗರ್ ತಿನ್ಬೇಕಾದ್ರೆ ನೀವು ಆರಾಮ್ಸೆ ಮನೆಯಲ್ಲಿ ಕುತ್ಕೊಂಡು ತಿನ್ಬೇಕು, ಆಗ ಯಾರು ಇರಲ್ಲ ಸೈಡಲ್ಲಿ, ಬೇಕಾದಾಗೆ ತಿನ್ಬೋದು. ಬಟ್ ಹೀಗೆ ಶೋಸ್ ಅಲ್ಲಿ ತಿನ್ಬೇಕಾದ್ರೆ ಸ್ವಲ್ಪ ಆರಾಮ್ಸೆ ನಾವು ನೀಟಾಗಿ ತಿನ್ಬೇಕಾಗುತ್ತೆ ಅಲ್ವಾ. ಒಂದು ಬರ್ಗರ್ ತಿಂದ ಆಮೇಲೆ ಊಟ ಬೇಕಂತಿಲ್ಲ, ಪರ್ಫೆಕ್ಟ್ ಅಲ್ಲಿಗೆ ಹೊಟ್ಟೆ ತುಂಬುತ್ತೆ. ಪರ್ಫೆಕ್ಟ್ ಆಗಿ 2 ಅಷ್ಟೇ ರೆಸಿಪೀಸ್ ಪರ್ಫೆಕ್ಟ್ ಆಗಿ ಬಂತು, ಚೆನ್ನಾಗಿ ಬಂತು, ಟೇಸ್ಟಿಯಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದು 2 ಯಮ್ಮಿ ರೆಸಿಪಿನ, ಅದರಲ್ಲೂ ಫೇವ್ರೇಟ್ ರೆಸಿಪಿನ ತಯಾರು ಮಾಡಿ ಕೊಟ್ಟಿರೋದಕ್ಕೆ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆ ಇನ್ನೊಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಸೊ 2 ಯಮ್ಮಿ ರೆಸಿಪಿ ಅಂತೂ ನಮ್ಮ ಕಿಚನಲ್ಲಿ ರೆಡಿ ಆಯಿತು. ಆ್ಯಂಡ್ ಎಸ್ಪೆಷಲಿ ಬರ್ಗರ್ ತುಂಬಾ ಇಷ್ಟವಾದಂಥ ರೆಸಿಪಿ. ಬಟ್ ಈ ಬರ್ಗರ್ ತಿನ್ಬೇಕಾದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಒಂದು ಫಾರ್ಮಲ್ ಆಗಿ ತಿನ್ನೋದು ಸ್ವಲ್ಪ ಕಷ್ಟ, ಮನೇಲಾದರೆ ಹಿಂಗೆ ಬೇಕಾದ್ರೂ ವಿಯರ್ಡ್ ಆಗಿ ತಿಂತೀವಿ ಅಂತ. ಬಟ್ ಸ್ಟಿಲ್ ಫಾರ್ಮಲ್ ಆಗಿಯೂ ತಿನ್ಬೋದು. ಅಂದರೆ ಇದನ್ನ ಹಿಂಗೆ ಉಲ್ಟಾ ಇಟ್ಕೊಂಡು ಹಿಂಗೆ ಬೈಟ್ ಕೊಟ್ಟರೆ ಫಾರ್ಮಲ್ ಆಗಿ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ತಿನ್ಬೋದು. ಸೊ ಒನ್ಸಿಗೆ ನನಗೆ ಫೇವ್ರೇಟ್ ರೆಸಿಪಿ ಆದ ಕಾರಣ ಮತ್ತೊಮ್ಮೆ ತಿಂತಾ ಇದ್ದೀನಿ. ಫುಲ್ ನಾನೇ ಖಾಲಿ ಮಾಡೋದು, ಬಟ್ ಸ್ಟಿಲ್ ಸೊ ಹೀಗೇ ನೀವು ಮಾರ್ಕೆಟ್ಗೆ ಹೋಗಿ ಅಥವಾ ನೀವು ಮಾಲ್ಸ್ಗೆ ಹೋಗಿ ಇಂತಹ ಚಿಕನ್ ನಗೆಟ್ಸ್ ಅಥವಾ ಬರ್ಗರ್ ತಿನ್ಬೇಕಂತಿಲ್ಲ, ಮನೆಯಲ್ಲೂ ಟ್ರೈ ಮಾಡ್ಕೋಬಹುದು. ಹೀಗೇನೆ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.